ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿ ಕನ್ನಡ ಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು, ಈ ಸಂದರ್ಭದಲ್ಲಿ ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬಂದ್ ಸಾಧ್ಯತೆ ಕಡಿಮೆ. ಎರಡೂ ಜಿಲ್ಲೆಗಳಲ್ಲಿ ಯಾವುದೇ ಸಂಘಟನೆಗಳು ಅಥವಾ ರಾಜಕೀಯ ಪಕ್ಷಗಳು ನಾಳಿನ ಬಂದ್ಗೆ ಬೆಂಬಲ ಸೂಚಿಸಿಲ್ಲ. ಪ್ರತಿಭಟನೆಯನ್ನ ಕೂಡ ಆಯೋಜನೆ ಮಾಡಿಲ್ಲ. ಖಾಸಗಿ ಮತ್ತು ಸರ್ಕಾರಿ ಬಸ್, ಆಟೋ ರಿಕ್ಷಾಗಳು ಸಂಚರಿಸಲಿವೆ. ವ್ಯಾಪಾರಿಗಳು ಕೂಡ ಬಂದ್ ಬಗ್ಗೆ ಯಾವುದೇ ಹೇಳಿಕೆ ನೀಡಿಲ್ಲ. ಹಾಗಾಗಿ ಬಂದ್ ಪರಿಣಾಮ ತಟ್ಟುವ ಸಾಧ್ಯತೆ ಇಲ್ಲವೆಂದಂತ ಹೇಳಬಹುದು. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗಿದ್ದು ನಮಗೆ ನ್ಯಾಯ ಬೇಕು ಎಂಬುದರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇದ್ರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಸ್ ಬಂದ್ ಮಾಡೋದಿಲ್ಲ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆಗಳು ಕೂಡ ನಡೀತಾ ಇವೆ. ಬಸ್ ಬಂದ್ ಮಾಡಬಾರ್ದಾಗಿ ವಿದ್ಯಾರ್ಥಿಗಳಿಂದ ಮನವಿಗಳು ಬಂದಿವೆ ಅಂತ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತೆಪಾಡಿ ಅವರು ನಮ್ಮ ಕುಡ್ಲ ವಾಹಿನಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲೂ ಬಸ್ಸುಗಳು ಎಂದಿನಂತೆ ಓಡಾಟ ನಡೆಸಲಿವೆ ಅಂತ ರಾಜ್ಯ ಬಸ್ ಮಾಲಕರ ಸಂಘದ ಉಪಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್ ತಿಳಿಸಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿದೆ. ಈ ಸಂದರ್ಭದಲ್ಲಿ ಕರಾವಳಿಯ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಬಂದ್ ಆಗುವಂತಹ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ. ಎರಡೂ ಜಿಲ್ಲೆಗಳಲ್ಲೂ ಕೂಡ ಯಾವುದೇ ಸಂಘಟನೆಗಳು ಅಥವಾ ರಾಜಕೀಯ ಪಕ್ಷಗಳು ನಾಳಿನ ಬಂದ್ಗೆ ಬೆಂಬಲವನ್ನ ಸೂಚಿಸಿಲ್ಲ. ಹಾಗೆಯೇ ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಿಲ್ಲ. ಖಾಸಗಿ ಮತ್ತು ಸರ್ಕಾರಿ ಬಸ್ ಅಥವಾ ಆಟೋ ರಿಕ್ಷಾಗಳು ಕೂಡ ಸಂಚರಿಸಲಿವೆ. ನಾಳೆ ವ್ಯಾಪಾರಿಗಳು ಕೂಡ ಬಂದ್ ಬಗ್ಗೆ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಹಾಗಾಗಿ ಬಂದ್ ಪರಿಣಾಮ ತಟ್ಟುವ ಸಾಧ್ಯತೆ ತುಂಬಾ ಕಡಿಮೆ ಅಂತಾನೆ ಹೇಳಬಹುದು. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗಿದ್ದು ನಮಗೆ ನ್ಯಾಯ ಬೇಕು ಎಂಬುದರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇದ್ರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಸ್ ಬಂದ್ ಮಾಡೋದಿಲ್ಲ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಈಗಲೂ ಕೂಡ ಪರೀಕ್ಷೆ ನಡೀತಾ ಇರುವುದರಿಂದ ಬಸ್ ಬಂಧತೆಗಳು ಸಾಧ್ಯತೆ ಇಲ್ಲ. ಇನ್ನು ಈ ಬಗ್ಗೆ ನಾಳಿನ ಬಸ್ ಬಂದ್ ಕುರಿತಂತೆ ವ್ಯಾಪಕವಾಗಿ ಹಬ್ಬಿರುವ ಗೊಂದಲದ ಬಗ್ಗೆ ನಮ್ಮ ಜೊತೆ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ಅಜೀಜ್ ಪರ್ತೆಪಾಡಿ ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲನೇದಾಗಿ ಈದ್ ಹಬ್ಬದ ಶುಭಾಶಯಗಳು ಸರ್ ತಮಗೆ. ಸರ್, ಕಾವೇರಿ ನೀರಿಗಾಗಿ ಇಡೀ ಕರ್ನಾಟಕ ರಾಜ್ಯ ನಾವೆಲ್ಲರಿಗೂ ಗೊತ್ತಿರುವ ಹಾಗೆ ಹೋರಾಟ ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ಕಾವೇರಿ ನೀರನ್ನ ಯಾವತ್ತಿದ್ರೂ ಕೂಡ ತಮಿಳುನಾಡಿಗೆ ಬಿಡೋದಿಲ್ಲ ಎಂಬ ಹಠವನ್ನ ಕನ್ನಡ ಪರ ಸಂಘಟನೆಗಳು ಹಾಗೇನೆ ಇಡೀ ಕರ್ನಾಟಕ ಮಾಡ್ತಾ ಇರುವಂತದ್ದು. ಈಗ ನಾಳೆ ಕರ್ನಾಟಕ ಬಂದ್ಗೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಏನೊಂದು ಕರೆಯನ್ನ ನೀಡಿದೆ. ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ನಾಳೆ ಬಂದ್ ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್? ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ ಹೇಳಿ ಸರ್. ಯಾವುದೇ ಬಸ್ಗಳನ್ನು ನಾಳೆ ನಿಲ್ಲಿಸೋದಿಲ್ಲ, ಎಲ್ಲ ಓಡಾಡ್ತವೆ. ಓಕೆ. ಯಾಕಂದ್ರೆ ಶಾಲಾ ವಿದ್ಯಾರ್ಥಿಗಳು ಹಲವಾರು ಜನರು ಎಕ್ಸಾಮ್ ಇದೆ, ಬೇರೆ ಬೇರೆ ತರದ ಪರೀಕ್ಷೆಗಳು ಮತ್ತು ಕ್ಲಾಸ್ ಇರುವುದರಿಂದ ಮತ್ತೆ ಇಲ್ಲಿ ಹೆಚ್ಚಾಗಿ ಖಾಸಗಿ ಬಸ್ಗಳನ್ನ ಅವಲಂಬಿಸಿರುವುದರಿಂದ ಜನರು ಆಸ್ಪತ್ರೆ ಇನ್ನಿತ್ಯಾದಿ ಅವಶ್ಯಕ ಕೆಲಸಕ್ಕೆ ಹೋಗುವ ಕಾರಣ ನಾವು ಬಸ್ಸನ್ನ ನಿಲ್ಲಿಸಿ ಜನರಿಗೆ ತೊಂದರೆ ಕೊಡುವುದಿಲ್ಲ ಅಂತ ನಾವು ಈ ವಿಷಯಕ್ಕೆ ವಿರುದ್ಧ ಅಲ್ಲ. ನಮ್ಮ ಸಹಾನುಭೂತಿ ಇದೆ, ಆದ್ರೆ ನಾವು ಬಸ್ಸನ್ನ ನಿಲ್ಲಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಆಲ್ರೆಡಿ ಇವತ್ತು ರಜೆ ಇದೆ. ಈದ್ ಮಿಲಾದ್ ಹಬ್ಬದ ಪರವಾಗಿ ಮಕ್ಕಳಿಗೆ ರಜೆ ಇದೆ. ಇನ್ನೊಂದು ಕಡೆಯಲ್ಲಿ ಎಕ್ಸಾಮ್ ಆಗ್ತಾ ಇದೆ ಮಕ್ಕಳಿಗೆ. ಆದ ಕಾರಣ ಎಲ್ಲ ಖಾಸಗಿ ಬಸ್ಗಳು, ನಮ್ದು ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಎಲ್ಲ ಖಾಸಗಿ ಬಸ್ಗಳು ನಾಳೆ ಸಂಚರಿಸ್ತವೆ. ಓಕೆ. ಅಂದ್ರೆ ಯಾರು ಕೂಡ ಇದರಲ್ಲಿ ಡೌಟ್ ಪಡೋದು ಬೇಡ. ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಬಸ್ಗಳು ಸಂಚಾರ ಮಾಡಲಿದೆ ಎನ್ನುವಂಥದ್ದು ನಿಮ್ಮ ಮಾತು ಸರ್. ಸರ್, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಎರಡೂ ಜಿಲ್ಲೆಗಳಲ್ಲೂ ಕೂಡ ಬಸ್ ಇರುತ್ತಲ್ಲ ಸರ್ ನಾಳೆ? ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಎಲ್ಲಾ ಬಸ್ಸುಗಳು ಓಡಾಡ್ತವೆ. ಓಕೆ. ಎಸ್ ಸರ್, ಥ್ಯಾಂಕ್ ಯು ಸರ್ ತಮ್ಮ ಮಾಹಿತಿ.